ಯಾವುದಲ್ಲೂ ಮತ್ತು ನಡೆಲ್ಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಮ್ಯಾಮ್, ಇವಾಗ ನೀವು ಬನ್ನಿಂದ ಏನು ಮಾಡೋದು ಅಂತ ಹೇಳಿದ್ರಲ್ಲ? ಬನ್ನಿಂದ ಎಗ್ ಪಫ್ ಮಾಡೋದು. ಎಗ್ ಪಫ್ ಮಾಡೋದು. ಎಗ್ ಪಫ್ ಪಫ್ ಪಪ್ಪ ನಾನು ಪಫ್ಸ್ ಅಂತ ಹೇಳಿದೆ ನೋಡಿ. ಓಕೆ, ಬನ್ನಿಂದ ಎಗ್ ಪಫ್ ರೆಡಿ ಮಾಡುವಲ್ಲ? ಈಗ ನೀವು ಬನ್ನಂತೂ ರೆಡಿಯಾಗಿ ತಗೊಂಡಿದ್ದೀರಾ. ಎಂತ ಬೇಕು ಫಸ್ಟಿಗೆ? ಬಾಣ ಬೇಕು. ಹಾಗಾದರೆ ಹೂವಲ್ಲಿ ಉರಿಸ್ಬೇಕಲ್ಲ? ಎಸ್, ಬಿಸಿ ಆಗಬೇಕು. ಅಂದ್ರೆ ಈಗ ಏನು ಬನ್ನನ್ನು ಬೇಯಿಸ್ಕೊಳ್ಳೋದು ಹೇಗೆ? ಹೌದು, ಫ್ರೈ ಮಾಡಿ ಬನ್ನನ್ನು ಫ್ರೈ ಮಾಡಲಿಕ್ಕಿಲ್ಲ, ಈ ತರ ಹೋಲ್ ಮಾಡಿ ಇಟ್ಕೊಳ್ಬೇಕು ಬನ್ನನ್ನು. ಇದು ಮೊದಲೇ ನೀವು ರೆಡಿ ಮಾಡ್ಕೊಳ್ಳೋದಾ? ಹೌದು, ಈ ತರ ರೌಂಡ್ ಆಗಿ ಮಿಡ್ಲಲ್ಲಿ ನಾವು ಹೋಲ್ ಮಾಡಿ ಇದರ ಒಳಗೆ ಮಸಾಲ ಎಲ್ಲ ತುಂಬಿಸಿ ಇದನ್ನು ಮುಚ್ಚಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಸೊ ಅಲ್ಲಿಗೆ ನಮ್ಮದು ಬನ್ನು ಪಫ್ ರೆಡಿ ಆಗುತ್ತೆ. ಇದು ನೀವೇ ಟ್ರೈ ಮಾಡಿದ ಹೇಗೆ? ಹೌದು, ಟ್ರೈ ಮಾಡಿದ್ದು. ಓಕೆ, ನೋಡಿ ಮೊದಲಿಗೆ ಎಣ್ಣೆ ಹಾಕುವ. ಆಯಿಲ್ ಹಾಕಿ. ಬಣ್ಣನಂತೂ ಬಿಸಿಯಾಗಿದೆ ನೋಡಿ. 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್. ಓಕೆ, ಇದರಲ್ಲಿ ಸ್ವಲ್ಪ ಆನಿಯನ್, ಈರುಳ್ಳಿ ಹಾಕ್ತಿದ್ದಾರಲ್ಲ? ಹೌದು. ಓಕೆ, ಸೊ ಅದನ್ನು ಒಂದು ಅರ್ಧ ಈರುಳ್ಳಿ ಸಾಕಾಗುತ್ತಲ್ಲ? 2 ಬನ್ನಿಗೆ ಅಷ್ಟು ಸಾಕು ಅಂತ. ಆನಿಯನ್ ಎಲ್ಲ ಸಣ್ಣ ಸಣ್ಣದಾಗಿ ಫ್ರೈ ಮಾಡ್ಕೊಳ್ಳೋದು. ಇದು ಸ್ಟಫಿಂಗ್ಗೆ ನಾವು ರೆಡಿ ಮಾಡ್ಕೊಳ್ಳೋದು. ಈ ಸ್ಟಫಿಂಗ್ ಅನ್ನು ಬಣ್ಣಿನ ಒಳಗೆ ತುಂಬಿಸ್ಕೊಳ್ಳೋದು. ಮತ್ತೆ ಬೇಯಿಸಿದ ಮೊಟ್ಟೆಯನ್ನು ಅದರೊಳಗೆ ಸ್ಟಫ್ ಮಾಡೋದು. ಸೇಮ್ ಪಫ್ ತರನೇ. ಬೇಯಿಸಿದ ಮೊಟ್ಟೆ ಯಾವುದು? ಇದಕ್ಕೆ ಯಾವುದು ನಾವೀಗ ಇದು ರೆಡಿ ಮಾಡಿದ ಮೇಲೆ ಬೇಯಿಸಿದ ಮೊಟ್ಟೆ ಇದಕ್ಕೆ ಏನು ಸಾಸು ಈ ಥರ ಏನು ಆ್ಯಡ್ ಮಾಡಲಿಕ್ಕಿಲ್ಲ? ಇಲ್ಲ. ಮೈನಸ್ಸು ಈ ಥರ ಏನಿಲ್ಲ? ಇಲ್ಲ. ಓಕೆ, ಆನಿಯನ್ ಕೂಡ ಹೀಗೆ ಫೈನ್ ಆಗಿ ಚಾಪ್ ಮಾಡಿರಬೇಕು. ಹಾಗಾದರೆ ಇದು ನಾವು ಮನೆಯಲ್ಲೇ ಇರುವಂಥ ಏನು ಇಂಗ್ರೀಡಿಯೆಂಟ್ಸ್ ಮಾಡ್ಕೊಳ್ಬೋದಲ್ಲ? ಓಕೆ, ಜಾಸ್ತಿ ಏನು ನಾವು ಈಗ ಸಾಸು ಮೈನಸ್ ಯಾವುದನ್ನು ಯೂಸ್ ಮಾಡ್ಕೊಳ್ಳೋದಿಲ್ಲ ಅಂತ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ? ಇದು ಕೂಡ ನಿಮ್ಮ ಮಗನಿಗೆಲ್ಲ ತುಂಬ ಇಷ್ಟ ಆಗ್ಬೋದು ಅಂತ? ಹೌದು ಹೌದು. ಮಕ್ಕಳಿಗೆ ಈ ಥರದ್ದೆಲ್ಲ ಅಂದರೆ ಸಂಜೆ ಸ್ಕೂಲಾಗಿ ಬರುವಾಗ ರೆಡಿ ಇರ್ಬೋದು. ಹೌದು. ಈರುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಕ್ಯಾಬೇಜ್ ಎಲ್ಲ ಹಾಕಿ ಸ್ವಲ್ಪ ಹುರಿಬೇಕು. ಹಸಿ ವಾಸನೆ ಎಲ್ಲ ಸ್ವಲ್ಪ ಹೋಗಬೇಕು, ಸ್ವಲ್ಪ ಸ್ಮೂತ್ ಆಗಬೇಕು. ಹೌದು, ಚಿಕ್ಕ ಚಿಕ್ಕ ಕಟ್ ಮಾಡಿ ಕಾರಣ ಬೇಗ ಬೆಂದಿರುತ್ತಲ್ಲ? ಹೌದು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೇನೆ. ಇದಕ್ಕೆ ಸ್ವಲ್ಪ ನಾನಾ ಮಸಾಲ ಪುಡಿ ಹಾಕಿ. ನಾನಾ ಮಸಾಲ ಕೊಡಬೇಕಾ? ಹೌದು. ಓಕೆ, ಒಂದು ಸ್ಪೂನ್? ಹಾಫ್ ಸ್ಪೂನ್ ಸಾಕು. ನಾನವರ ಸಾಕು ಮಸಾಲೆ. ಇದಕ್ಕೆ ಖಾರಕ್ಕೆ ಖಾಲಿ ನಾನವರ ಮಸಾಲೆ ಮಾತ್ರ ಹಾಕೊಳ್ಳೋದು? ಅಷ್ಟೇ ಸಾಕು. ಸಾಕಾಗುತ್ತಲ್ಲ? ಮೆಣಸಿನಕಾಯಿ ಬೇಕಿದ್ರೆ ಸಣ್ಣದಾಗಿ ಹಚ್ಕೊಂಡು ಹಸಿಮೆಣಸು ಹಾಕೊಳ್ಬೋದಲ್ಲ? ಚಿಕ್ಕ ಚಿಕ್ಕ ಕಟ್ ಮಾಡಿ. ಫೈನ್ ಆಗಿರಬೇಕು ಚಾಪಿಂಗ್. ಸೊ ಇದಾಗಿದೆ. ಫೈನಲಿ ಗಾರ್ನಿಶಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈ ಥರದ್ದೆಲ್ಲ ಮಾಡುವಾಗ ಕ್ಯಾಪ್ಸಿಕಮ್ ಎಲ್ಲ ಹಾಕ್ತಾರೆ ನೋಡಿ? ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ಹಾಕೊಳ್ಬೋದಲ್ಲ? ಸ್ಟಫಿಂಗ್ ಅದು ನಮ್ಮದು ರೆಡಿ ಆಗಿದೆ. ಗ್ಯಾಸ್ ಆಫ್ ಮಾಡಿ. ಓಕೆ, ಇದನ್ನು ಈಗ ಬನ್ನಿಗೆ ಕಟ್ ಮಾಡಿ ಆಮೇಲೆ ವಾಪಸ್ ಇದು ಮಾಡ್ಲಿಕ್ಕುಂಟಾ? ಹೌದು, ಬನ್ನನ್ನು ಫ್ರೈ ಮಾಡ್ಲಿಕ್ಕುಂಟಾ? ಹೌದು. ಇದು ಸೈಡಲ್ಲಿ ಇರಲಿ. ಓಕೆ, ಈಗ ಮೊಟ್ಟೆಯನ್ನು ಬೀಟ್ ಮಾಡೋಣ. ನಂತರ ಬೇಯಿಸಿದ ಮೊಟ್ಟೆಯನ್ನು ಸ್ವಲ್ಪ ಬೇಯಿಸಿದ ಮೊಟ್ಟೆ ಕೂಡ ಹಾಕ್ಕೊಳ್ತೀರಾ? ಹೌದು, ಇದನ್ನು ಸ್ಲೈಸ್ ಕಟ್ಟಿಂಗ್ ಮಾಡಿ ನೈಫ್ ಆ ಥರ ಕಟ್ ಮಾಡ್ಕೊಳ್ಳೋದಲ್ಲ? ಹೌದು. ಓಕೆ, ಆಗ ಹಾಗೆ ತಿನ್ನುವಾಗ ಬಾಯಿಗೆ ಪೀಸ್ ಕೂಡ ಸಿಗುತ್ತಲ್ಲ? ಅಷ್ಟು ಸಾಕು. ಮೊದಲಿಗೆ ಇದು ಬನ್ನನ್ನು. ಓಕೆ, ಈಗ ಇರೋದು ಕೆಲಸ ಅಲ್ಲ? ಹೌದು. ಈ ಸ್ಟಫಿಂಗನ್ನು ಮೊದಲಿಗೆ ಇದರ ಒಳಗೆ ಹಾಕ್ಕೊಳ್ಳೋದು. ನಂತರ ಹಾಫ್ ಮೊಟ್ಟೆಯನ್ನು ಅದರ ಒಳಗೆ ಇಟ್ಕೊಳ್ಳೋದು. ಸ್ವಲ್ಪ ಸ್ಟಫಿಂಗ್ ಫಿಲ್ ಮಾಡಿ ಇದನ್ನು ಥರ ಮುಚ್ಚೋದು. ಓಕೆ, ಆ ಥರ ಮಾಡ್ಕೊಳ್ಬೇಕಲ್ಲ? ಹೌದು. ಓಕೆ, ನೀವು ಎಗ್ಗನ್ನು ಇದು ಎಗ್ಗನ್ನು ಆಮೇಲೆ ಅದಕ್ಕೆ ಮೇಲ್ಗಡೆಯಿಂದ ಹಾಕೋದು? ಓಕೆ ಓಕೆ, ನಾನು ಇವಾಗಲೇ ಹಾಕೊಳ್ತೀರ ಅಂತ ಅಂದ್ಕೊಂಡೆ.
ನಾವು ಇದಕ್ಕೆ ಹಸಿ ಈರುಳ್ಳಿ ಎಲ್ಲ ಸ್ಲೈಸ್ ಸ್ವಲ್ಪ ಹಾಕೊಳ್ಬೋದಾ? ಈ ಥರ ಮತ್ತೆ ಈ ಬೀಟ್ ಮಾಡಿದ ಎಗ್ಗನ್ನು ಅದರ ಸುತ್ತ ಹಾಕೊಳ್ಳೋದು ಮತ್ತೆ ಫ್ರೈ ಮಾಡೋದು. ಈಗ ಪ್ಯಾನ್ ಇಡಿ. ಹೌದು. ಓಕೆ. ಕಾವಲಿ ಬಿಸಿಯಾಗಿದೆ. ಬಿಸಿಯಾಗಿದೆಯಲ್ಲ? ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಓಕೆ. ಈಗ ಈ ಬನ್ನನ್ನು ಎಗ್ಗಲ್ಲಿ ಡಿಪ್ ಮಾಡಬೇಕು. ಡಿಪ್ ಮಾಡ್ಕೊಳ್ಬೇಕು. ಹೌದು. ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತೇನೆ. ಅದು ಮೇಲಿಂದ ಒಂಥರ ಕೋಟಿಂಗ್ ಥರ ಸಿಗುತ್ತಲ್ಲ? ಓಕೆ. ಅದನ್ನು ನಂತರ ಫ್ರೈ ಮಾಡ್ಕೊಳ್ಳೋದು. ಓಕೆ. ಬೇಕಿದ್ರೆ ಸ್ಪೂನಲ್ಲಿ ಆ್ಯಡ್ ಮಾಡ್ಕೊಳ್ಬೋದಲ್ಲ? ಹೌದು. ಕೆಲಸ ಸ್ವಲ್ಪ ಉಂಟಲ್ಲ ಇದಕ್ಕೆ? ಹೌದು. ಅರ್ಜೆಂಟಲ್ಲಿ ಮಾಡಿದ್ರೆ ಆಗಲ್ಲ. ಓಕೆ. ಇದು ಎರಡು ಕಡೆ ಕೂಡ ಫ್ರೈ ಆಗಬೇಕಲ್ಲ? ಹೌದು. ಓಕೆ. ಅದು ಎಗ್ ಹಾಕಿದ್ರಿಂದ ಈ ಕಲರ್ ಹೌದು. ಫ್ರೈ ಆಗಬೇಕಲ್ಲ? ಆ್ಯಕ್ಚುಲಿ ಎಗ್ಗನ್ನು ಸ್ವಲ್ಪ ಜಾಸ್ತಿ ಹಾಕಿದರೆ ಫುಲ್ಲು ನಾವು ಮಾಡ್ಕೊಳ್ಬೋದಲ್ಲ? ಅದೇ ಬನ್ನಿಂದ ತುಂಬ ಮಾಡ್ತಾರಲ್ಲ ಬರ್ಗರು ಈ ಥರ ಎಲ್ಲ. ಬಟ್ ಇದಕ್ಕೆ ಬರ್ಗರ್ ಬನ್ನ ಆಗುದಿಲ್ಲ, ನಾರ್ಮಲ್ ಬನ್ನೇ ಆಗಬೇಕು. ಓಕೆ. ಯಾಕಂದ್ರೆ ಅದು ಮಿಡ್ಲಲ್ಲಿ ಸ್ಲೈಸ್ ಇರ್ತದೆ. ಸ್ಟಫಿಂಗ್ ಕುತ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಸೊ ಆಯ್ತಿದ್ದು. ಆಯ್ತಾ? ಆಫ್ ಮಾಡ್ಕೊಳ್ಳೋದಾ? ಆಫ್ ಮಾಡೋಣ. ಓಕೆ. ಇನ್ನು ಡೈರೆಕ್ಟ್ ಸರ್ವ್ ಮಾಡ್ತಿದ್ದೀರಲ್ಲ? ಪ್ಲೇಟ್ ಅಂತೂ ರೆಡಿ ಇದೆ. ಓಕೆ. ಬಿಸಿ ಬಿಸಿಯಾದ ಎಗ್ ಬನ್ ಪಫ್ ರೆಡಿ ಆಗಿದೆ. ಎಗ್ ಬನ್ ಪಫ್ ರೆಡಿ ಅಲ್ಲ? ಸಾಕಾಗಿದೆ. ನಾರ್ಮಲ್ ನಾವು ಈಗ ಬನ್ ಅಂತ ಬಂದಾಗ ಈಗ ಟೀ ಜೊತೆ ಎಲ್ಲ ತಿಂತಾರೆ, ಹಾಗೆ ತಿಂತಾರೆ. ಬಟ್ ಈ ಥರ ಎಗ್ ಹಾಕಿ ಸ್ಪೆಷಲ್ ಆಗಿ ಮಾಡಿದರೆ ಚೆನ್ನಾಗಿರುತ್ತಲ್ಲ? ಈವ್ನಿಂಗ್ ಟೈಮಲ್ಲೆಲ್ಲ ತಿನ್ಬೋದು. ಮತ್ತು ಇದು ಮಕ್ಕಳಿಗೆಲ್ಲ ಇಷ್ಟ ಆಗ್ಬೋದು. ಓಕೆ, ಟೇಸ್ಟ್ ಮಾಡೋದಾಗುತ್ತೆ. ಓಕೆ, ಸುಷ್ಮಿತಾ ನಾನು ಸಾಕಾಗಿರುವಂತಹ ಎಗ್ ಬನ್ ಪಾಪ್ ರೆಡಿ ಮಾಡಿಕೊಡಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಆಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬೋದು. ಬನ್ ಎಗ್ ಪಫ್ಸ್ ತಯಾರಿಸುವ ವಿಧಾನ. ಮೊದಲಿಗೆ ಬನ್ ಅನ್ನು ಮಧ್ಯದಲ್ಲಿ ಹೋಳು ಮಾಡಿಟ್ಟುಕೊಳ್ಳಿ. ನಂತರ 2 ರಿಂದ 3 ಚಮಚ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿ ಹಾಕಿ ಹುರಿಯಿರಿ. ಈರುಳ್ಳಿ ಕಂದು ಬಣ್ಣ ಬಂದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕ್ಯಾಬೇಜ್, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚದಷ್ಟು ಚಿಕನ್ ಮಸಾಲಾ ಪುಡಿ, ಕೊತ್ತಂಬರಿ ಸೊಪ್ಪು ಹಾಕಿ ಹುರಿಯಿರಿ. ಈಗ ಹೂರಣ ತಯಾರು. ಆ ನಂತರ ತಯಾರಿಸಿದ ಹೂರಣವನ್ನ ಬನ್ ಒಳಗೆ ತುಂಬಿ ಬೇಯಿಸಿದ ಮೊಟ್ಟೆಯನ್ನು ಇಟ್ಟು ಇನ್ನಷ್ಟು ಹೂರಣವನ್ನ ತುಂಬಿ ಬನ್ನ ತುಂಡಿನಿಂದ ಮುಚ್ಚಿ. ಬಳಿಕ ಹಸಿ ಮೊಟ್ಟೆಯಲ್ಲಿ ಅದ್ದಿ ಕಾದ ತವಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಬನ್ ಎಗ್ ಪಫ್ ರೆಡಿ ಟು ಸರ್ವ್. ಅಡುಗೆ ಅಂತೂ ರೆಡಿ ಆಗಿದೆ. ಒಂದು ಗಾರ್ಲಿಕ್ ಫ್ರೈಡ್ ರೈಸ್, ಇನ್ನೊಂದು ಎಗ್ ಪಫ್ ಅಲ್ಲ? ಯಾವ್ದು ನೋಡು ಫಸ್ಟಿಗೆ? ಫ್ರೈಡ್ ರೈಸ್ ನೋಡಲ್ಲ? ತಗೊಳ್ಳಿ. ಓಕೆ. ಇದು ಸಾಕೊಂಡು ಸ್ವಲ್ಪ ಖಾರ ಫ್ಲೇವರ್, ಖಾರ ಗೊತ್ತಾಕೊಂಡು, ಮತ್ತು ಏನು ಗಾರ್ಲಿಕ್ ಚೆನ್ನಾಗಿ ಬರ್ತದಲ್ಲ? ಮತ್ತು ಒಂದು ಎಗ್ ಹಾಕಿ ನೋಡಿ, ಅದು ಇನ್ನೂ ಸಾಕಾಗುಂಟು. ಟೇಸ್ಟ್ ಅಂತೂ ಗಮ್ಮತ್ತುಂಟು. ಇದೆಲ್ಲ ನೀವು ಹೇಳಿದಾಗೆ ಟಿಫಿನ್ ಕೂಡ ಹಾಕ್ಕೊಳ್ಬೋದು. ಇಲ್ಲಾಂದರೆ ಈವ್ನಿಂಗ್ ಟೈಮ್ಗೆ ಪಕ್ಕ ಹೇಳಿ ಮಾಡಿಸಿದ್ದು. ಮನೆಯಲ್ಲೇ ನಾವು ಗಾರ್ಲಿಕ್ ಫ್ರೈಡ್ ರೈಸ್ ಮಾಡ್ಬೋದು. ಓಕೆ, ಈಗ ಇನ್ನೊಂದು ಎಗ್ ಬನ್ ಪಫ್. ಎಗ್ ಬನ್ ಪಫ್ ಅಲ್ಲ? ಓಕೆ. ಇದು ಸಾಕು ನೋಡಿ. ಒಳಗಡೆ ಏನು ತರಕಾರಿ ಮಿಕ್ಸ್ ಮಾಡಿದಲ್ಲ, ಚೆನ್ನಾಗಿ ಉಂಟು. ನೀವು ಅದಕ್ಕೆ ಒಂದು ಪೀಸ್ ಎಗ್ ಕೂಡ ಹಾಕಿದ್ರಲ್ಲ? ಹಾಕಿದ್ದೇನೆ. ಹೌದು, ಚೆನ್ನಾಗಿ ಉಂಟು. ನಾನು 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹೇಗೆ ಅನಿಸ್ತು ನಿಮಗೆ? ಖುಷಿ ಆಯಿತು ನನಗೆ. ಖುಷಿ ಆಯ್ತಲ್ಲ? ಹೌದು. ಈಗ ಈ ಥರ ಎಲ್ಲ ಮನೆಯಲ್ಲೇ ಮಾಡ್ಕೊಳ್ಬೋದು. ಈಗ ಮಕ್ಕಳಿಗೆಲ್ಲ ಈ ಥರ ಎಲ್ಲ ಮಾಡಿಕೊಡ್ಬೋದು, ಮತ್ತು ವೀಕ್ಷಕರಿಗೂ ಕೂಡ ಆಯಿತು. ಹೌದು, ನಮ್ಮ ಸೌರುಚಿಗೆ ಅಂತ ಬಂದಾಗ ಹಾಗೆ ಅಲ್ಲ? ಹೌದು, ನಾವು ಕೂಡ ತಿನ್ನೋದು, ನಮ್ಮ ವೀಕ್ಷಕರು ಕೂಡ ರೆಡಿ ಮಾಡ್ಕೊಡ್ಬೋದು. ಓಕೆ, 2 ಅಡುಗೆ ಕೂಡ ಚೆನ್ನಾಗಂತು. ಹಾಗಾಗಿ ನಮಗೆ ಒಂದು ಕರೆಕ್ಟ್ ಒಂದು 2 ಡಿಶ್ ಇಟ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಸ್ ಅವರ ಡಬಸ್ತಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಜೊತೆಗೆ ನಾವು ಏನೇ ಅಡುಗೆ ಮಾಡಿದರೂ ಅದನ್ನು ಕ್ಲೀನ್ ಅಂತ ಮಾಡಲೇಬೇಕಲ್ಲ? ಶಶಿ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್.
ಓಕೆ, ಸುಷ್ಮಿತಾ ಮ್ಯಾಮ್ ಸಾಕಾಗಿರುವಂತಹ ಗಾರ್ಲಿಕ್ ಫ್ರೈಡ್ ರೈಸ್ ಮತ್ತು ಎಗ್ ಬನ್ ಪಾಪ್ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ನಿಲ್ಲಿಸ್ತಿದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.